ಹಲೋ, ನಮಸ್ತೆ ಎಲ್ರಿಗೂ. ಉದ್ದನ್ನು ಗಂಟೆಗಟ್ಟಲೆ ನೆನೆಸ್ಕೊಳ್ಳದೆ ಮನಸ್ಸು ಬಂದಾಗೆಲ್ಲ ನೆಂದಾಗೆಲ್ಲ ಬರೀ ಅರ್ಧ ಗಂಟೆಯಲ್ಲಿ ಗರಿ ಗರಿ ಆಗಿರುವಂಥ ಉದ್ದಿನ ವಡೆಯನ್ನು ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿಯನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ, ಒಂದ್ಸರಿ ಟ್ರೈ ಮಾಡಿ. ಈ ಫಟಾಫಟಾಗಿ ಮಾಡ್ಬೋದಾದಂಥ ಉದ್ದಿನ ವಡೆಯನ್ನು ಮಾಡಲಿಕ್ಕೆ ನಾನು 1 ಬೌಲಷ್ಟು ಉದ್ದನ್ನು ತಗೊಂಡಿದ್ದೇನೆ. ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಉದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಬಿಸಿ ನೀರನ್ನು, ಕುದಿಯುವಂತಹ ಬಿಸಿ ನೀರನ್ನು ನಾವು ಹಾಕೋಬೇಕು. ನಾರ್ಮಲ್ ಉಗುರು ಬೆಚ್ಚಗಿನ ನೀರಲ್ಲ, ಕುದಿಯುತ್ತಿರುವಂತಹ ಬಿಸಿ ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಬಿಸಿ ನೀರನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಉದ್ದು ಮೆತ್ತಗಾಗುತ್ತೆ. ಆದ್ದರಿಂದ ನಾವಿದನ್ನ ಜಾಸ್ತಿ ನೆನೆಸಿಕೊಳ್ಳುವಂಥ ಅಗತ್ಯ ಇರಲ್ಲ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿಟ್ಟು ಒಂದು 25 ನಿಮಿಷದಿಂದ 30 ನಿಮಿಷದ ತನಕ ನಾವಿದನ್ನ ಬಿಟ್ಬಿಡ್ಬೋದು. ಅಷ್ಟೊತ್ತಿಗೆ ಉದ್ದು ಚೆನ್ನಾಗಿ ನೆಂದಿರುತ್ತೆ. ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡೋದನ್ನು ಮಾಡ್ಬೋದು. ಅರ್ಧ ಗಂಟೆ ಆಗಿದೆ ನೋಡಿ, ಉದ್ದು ತುಂಬಾ ಮೆತ್ತಗಾಗಿದೆ. ಜಸ್ಟ್ ಒಂದು 25 ನಿಮಿಷ ನಾನು ಬಿಟ್ಟಿರೋದು ಅಷ್ಟೇ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಕೈಯಿಂದ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿದಾಗ ಕಟ್ ಆಗಬೇಕು ನೋಡಿ, ಇದು ನೀಟಾಗಿ ಕಟ್ ಆಗ್ತಾ ಇದೆ. ಸೊ ಈ ಥರ ಇದ್ದರೆ ಉದ್ದು ನೆಂದಿದೆ, ವಡೆ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೀವು ನೀರನ್ನು ಹಾಕಿಬಿಟ್ಟು ನೀಟಾಗಿ 1-2 ಸರಿ ತೊಳ್ಕೊಂಡು ಬಿಡಿ. ನೀವು ಉದ್ದನ್ನು ಬಿಸಿನೀರಿಗೆ ಹಾಕೋಕ್ಕಿಂತ ಮುಂಚೆ ಬೇಕಾದರೂ ತೊಳೆಯಬಹುದು, ಅಥವಾ ಅದಾದ ನಂತರ ಬೇಕಾದರೂ ಕ್ಲೀನಾಗಿ 2 ಸರಿ ತೊಳೆದು ಕಂಪ್ಲೀಟಾಗಿ ನೀರನ್ನು ಡ್ರೈನ್ ಮಾಡಬೇಕು. ಅಂದರೆ ಕಂಪ್ಲೀಟಾಗಿ ನೀರನ್ನು ತೆಗೆದು ಬಿಡಬೇಕು. ನೀರಿನ ಪಸ ಒಂಚೂರು ಇರಬಾರ್ದು. ಅದಾದ ನಂತರ ಒಂದು ಪುಡಿ ಮಾಡುವಂತಹ ಅಥವಾ ನಾವು ರುಬ್ಬುವಂಥ ಮಿಕ್ಸಿ ಇರುತ್ತಲ್ವ, ಅದಕ್ಕೆ ಹಾಕಿಬಿಟ್ಟು ಒಂದು ಚೂರು ಕೂಡ ನೀರು ಹಾಕದೆ ಇದನ್ನ ರುಬ್ಬಬೇಕು. ನೀರು ಹಾಕಿದರೆ ಏನಾಗುತ್ತೆ ಅಂತಂದರೆ, ಉದ್ದಿನ ಹಿಟ್ಟಿದೆಯಲ್ವ ಅದು ತೆಳ್ಳಗಾಗೋಗುತ್ತೆ. ಒಂದು ವೇಳೆ ಹಿಟ್ಟು ದಪ್ಪ ಆಯಿತು ಅಂತಂದರೆ, ತುಂಬ ದಪ್ಪ ಆಯಿತು ಅಂತಂದರೆ ಆಮೇಲೆ ನೀರು ಹಾಕೋಬೋದು. ಬಟ್ ರುಬ್ಬುವಾಗ ಯಾವುದೇ ಕಾರಣಕ್ಕೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಹಿಟ್ಟನ್ನು ಈ ಹದಕ್ಕೆ ರುಬ್ಕೊಂಡಾದ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊತಾ ಇದ್ದೇನೆ. ಉದ್ದಿನ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಂಡಾದ ನಂತರ ಈಗ ಇದಕ್ಕೆ ಒಂದು 2 ಚಮಚದಷ್ಟು 2 ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ತಾಯಿದ್ದೇನೆ. ಸೂಜಿ ರವೆ, ಚಿರೋಟಿ ರವೆ, ಯಾವ ರವೆ ಬೇಕಾದರೂ ಹಾಕೋಬೋದು. ರವೆ ಹಾಕೋದ್ರಿಂದ ಹಿಟ್ಟು ತೆಳ್ಳಗಾಗಿದ್ದರೆ ಸ್ವಲ್ಪ ದಪ್ಪ ಆಗುತ್ತೆ, ಉದ್ದಿನ ವಡೆ ಇದೆಯಲ್ವ ಗರಿ ಗರಿಯಾಗಿ ಬರುತ್ತೆ. 1 ಟೀ ಚಮಚದಷ್ಟು ಅಂದರೆ 1 ಟೀ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಪುಡಿ, ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂತಹ ಕಾಯಿ, ಹಾಗೆಯೇ ಕಾಳುಮೆಣಸನ್ನು ಒಂದು ಸ್ವಲ್ಪ ಗುದ್ಬಿಟ್ಟು, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸನ್ನು ಒಂಚೂರು ಗುದ್ಬಿಟ್ಟು ಹಾಕ್ಕೊಳ್ಳಿ. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಕರಿ ಲೀವ್ಸ್ ಇರುತ್ತಲ್ವ, ಕರಿಬೇವು ಇರುತ್ತಲ್ವ, ಅದನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಯಾವುದೇ ಕಾರಣಕ್ಕೆ ಸ್ಪೂನಿಂದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿ ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಿಮಗೆ ಕೈಯಿಂದ ಉಂಡೆ ಮಾಡಲಿಕ್ಕೆ ಕರೆಕ್ಟಾಗಿ ಬರಬೇಕು, ಆಮೇಲೆ ತೂತು ಮಾಡಲಿಕ್ಕೆ ಕರೆಕ್ಟಾಗಿ ಬರಬೇಕು. ನೋಡಿ, ಈ ಥರ. ಒಂದು ವೇಳೆ ಹಿಟ್ಟು ತುಂಬ ತೆಳ್ಳಗಾಯಿತು ಅಂತಂದರೆ ಮತ್ತೊಂದು ಸ್ವಲ್ಪ ರವೆಯನ್ನು ಸೇರಿಸ್ಕೋಬೋದು. ದಪ್ಪ ಆಯಿತು, ತುಂಬ ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ 1 ಚಮಚದಷ್ಟು ನೀರನ್ನು ಹಾಕ್ಕೊಳ್ಳಿ. ಎಣ್ಣೆನ ಕಾಯ್ಲಿಕ್ಕೆ ಇಟ್ಬಿಟ್ಟು ಇದನ್ನ ಒಂದು 5 ನಿಮಿಷ ಬಿಟ್ಬಿಡ್ಬೋದು, ಅಥವಾ ಒಂದು 1/4 ಗಂಟೆ ಬೇಕಾದರೂ ಬಿಡ್ಬೋದು. ಕೆಲವರು ಅರ್ಧ ಗಂಟೆ ಬೇಕಾದರೂ ಬಿಡ್ತಾರೆ. ನಾನೊಂದು 10 ನಿಮಿಷ ಬಿಟ್ಟಿದ್ದೇನೆ ಅಷ್ಟೇ. ಹಿಟ್ಟು ರೆಡಿ ಮಾಡಿ ಎಣ್ಣೆನ ಕಾಯಿಸ್ಕೊಂಡು ನೋಡಿ, ಕೈಯಲ್ಲಿ ಉಂಡೆನ ಮಾಡಿಕೊಂಡು ಈ ಥರ ತೂತನ್ನು ಮಾಡಿಕೊಂಡು ಎಣ್ಣೆ ಕಾದ ನಂತರ ನಿಧಾನಕ್ಕೆ ನಾವು ಎಣ್ಣೆಯಲ್ಲಿ ಬಿಡಬೇಕಿದ್ನ. ಹೀಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ ನಂತರ ಬೇಕಾದರೆ ಒಂದು ಸ್ವಲ್ಪ ಉರಿಯನ್ನು ಕಮ್ಮಿ ಮಾಡ್ಕೋಬೋದು ಕಾಯಿಸ್ಕೊಳ್ಳುವಾಗ. ಬಟ್ ಉದ್ದಿನ ವಡೆ ಹಾಕೋಕ್ಕಿಂತ ಮುಂಚೆ ಮಾತ್ರ ಉರಿಯನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇಲ್ಲದಿದ್ದರೆ ನಿಮಗೆ ಹಿಟ್ಟು ಫುಲ್ ಸ್ಪ್ರೆಡ್ ಆಗಿ ಹೋಗುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೋಡಿ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಗರಿ ಗರಿ ಆಗಿರುವಂತಹ ಉದ್ದಿನ ವಡೆ ರೆಡಿಯಾಗಿದೆ. ನೀವೊಂದು 3-4 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕಾಯಿಸ್ಕೋಬೇಕಾಗುತ್ತೆ. ತುಂಬ ಕರಡಲಿಕ್ಕೆ ಬಿಡೋದು ಬೇಡ, ತುಂಬ ಗಟ್ಟಿಯಾಗಿ ಹೋಗುತ್ತೆ. ಸೊ ಎಷ್ಟು ಬೇಕು ಆ ಹದಕ್ಕೆ ಉದ್ದಿನ ವಡೆಯನ್ನು ಕಾಯಿಸ್ಕೊಳ್ಳಿ. ಇಷ್ಟೇ ನೋಡಿ, ತುಂಬ ಅಂತಂದರೆ ತುಂಬಾ ಸಿಂಪಲ್. ನಾವು ರಾತ್ರಿ ಉದ್ದನ್ನು ನೆನೆ ಹಾಕಲಿಕ್ಕೆ ಅಥವಾ ತುಂಬ ಹೊತ್ತು ಮುಂಚೆ ಉದ್ದನ್ನು ನೆನೆ ಹಾಕಲಿಕ್ಕೆ ಮರ್ತರೂ ತೊಂದರೆ ಇಲ್ಲ. ದಿಢೀರಾಗಿ ಅರ್ಧ ಗಂಟೆಯಲ್ಲಿ ಉದ್ದಿನ ವಡೆಯನ್ನು ಯಾರು ಬೇಕಾದರೂ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.